ಪಾರಸ್ ಪೃಥ್ವಿ ಜುವೆಲ್ಸ್ ಈಗಾಗಲೇ ತನ್ನ ನಗುಮುಖದ ಗ್ರಾಹಕ ಸ್ನೇಹಿ ಸೇವೆಯ ಮೂಲಕ ಗ್ರಾಹಕರ ಮನಗೆದ್ದಿರುವ ಚಿನ್ನಾಭರಣ ಮಳಿಗೆ. ರಾಜ್ಯಾದ್ಯಂತ ಇರುವ ಪಾರಸ್ ಪೃಥ್ವಿ ಚಿನ್ನಾಭರಣ ಮಳಿಗೆಗಳು ಗ್ರಾಹಕರಿಗಾಗಿ ವಿನೂತನ ಕೊಡುಗೆಗಳನ್ನು ನೀಡುತ್ತಾ ಇದ್ದು, ಇದೀಗ ಬೆಳ್ತಂಗಡಿಯಲ್ಲಿರುವ ಪಾರಸ್ ಪೃಥ್ವಿ ಜುವೆಲ್ಸ್ನಲ್ಲಿ ವಜ್ರ ಹಾಗೂ ರತ್ನಾಭರಣಗಳ ಮಹಾಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಜನವರಿ 13ರಿಂದ 31ರವರೆಗೆ ನಡೆಯಲಿರುವ ಮಹಾಮೇಳಕ್ಕೆ ಅದ್ಧೂರಿ ಚಾಲನೆ ದೊರೆತಿದೆ. ಪಾರಸ್ ಪೃಥ್ವಿ ಜುವೆಲ್ಸ್ ಕಳೆದ 4 ದಶಕಗಳಿಂದ ಚಿನ್ನ ವಜ್ರಾಭರಣಗಳ ಮಾರಾಟ ಕ್ಷೇತ್ರದಲ್ಲಿ ನಗುಮೊಗದ ಸೇವೆಯ ಮೂಲಕ ಗ್ರಾಹಕರ ಮನಗೆದ್ದಿರುವ ಸಂಸ್ಥೆ. ರಾಜ್ಯದ ನಾನಾ ಕಡೆಗಳಲ್ಲಿ ಇರುವ ಶಾಖೆಗಳ ಮೂಲಕ ಗ್ರಾಹಕರಿಗೆ ಪ್ರತಿ ಸಂದರ್ಭದಲ್ಲಿ ಕೊಡುಗೆಗಳನ್ನು ನೀಡುತ್ತಾ ಮನಗೆದ್ದಿದೆ. ಇದೀಗ ಪ್ರಪ್ರಥಮ ಬಾರಿಗೆ ಬೆಳ್ತಂಗಡಿಯ ಪಾರಸ್ ಪೃಥ್ವಿ ಜುವೆಲ್ಸ್ನಲ್ಲಿ ವಜ್ರ ಹಾಗೂ ರತ್ನಾಭರಣಗಳ ಮಹಾ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಜನವರಿ 13ರಿಂದ 31ರವರೆಗೆ ನಡೆಯಲಿರುವ ಮಹಾಮೇಳಕ್ಕೆ ಮಳಿಗೆಯಲ್ಲಿ ಚಾಲನೆ ದೊರೆತಿದೆ. ಬೆಳ್ತಂಗಡಿಯ ಪಾರಸ್ ಪೃಥ್ವಿ ಜುವೆಲ್ಸ್ ಮಳಿಗೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಬೆಳ್ತಂಗಡಿ ಆರಕ್ಷಕ ಠಾಣಾ ವೃತ್ತ ನಿರೀಕ್ಷಕರಾದ ಸಂದೇಶ್ ಪಿಜಿ ಅವರು ಗಣ್ಯರ ಜೊತೆಗೂಡಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಹಾಮೇಳಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ವಜ್ರ ಹಾಗೂ ರತ್ನಾಭರಣಗಳ ಮಹಾಮೇಳವು ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು. ಈ ದಿನ ಏನು ಈ ಪೃಥ್ವಿ ಜ್ಯುವೆಲರ್ಸ್ ನಾನು ವಿಶ್ವಸತಿಯಲ್ಲಿ ಜೀಪಲ್ಲಿ ಪಾಸ್ ಆಗೋದಕ್ಕೆ ನೋಡ್ತಿದ್ದೆ. ಫಸ್ಟ್ ಟೈಮ್ ನಾನು ಬಂದಿದ್ದೇನೆ. ಸೊ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ 2 ಇಯರ್ಸ್ ಆಯ್ತು ಪ್ರಾರಂಭ ಕಾಣಿಸ್ತದೆ. ಸೊ ಏನು ನನ್ನ ಈ ಉದ್ಘಾಟನೆ ಕರೆದಿದ್ದಾರೆ. ಸೊ ಇವರ ಬೃಹತ್ ಮೇಳೆಯನ್ನು ಹಮ್ಮಿಕೊಂಡಿದ್ದಾರೆ. ಇವರು ಯಶಸ್ವಿಯಾಗಲಿ. ಸೊ ಈ ಮುಂದಕ್ಕೂ ಸಹ ಒಳ್ಳೆಯ ರೀತಿಯಲ್ಲಿ ಈ ಸಹ ಬೆಳ್ತಂಗಡಿಯಲ್ಲಿ ನಡೀಲಿ ಅಂತ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಬೆಳ್ತಂಗಡಿ ಸೋಜಾ ಎಲೆಕ್ಟ್ರಾನಿಕ್ಸ್ನ ಮಾಲಕರಾದ ಆಲ್ಫನ್ಸ್ ಫ್ರಾಂಕ್ ಅವರು, ಹಿಂದಿನ ಕಾಲದಲ್ಲಿ ಚಿನ್ನಾಭರಣಗಳ ಖರೀದಿಗೆ ಮಂಗಳೂರಿಗೆ ತೆರಳಬೇಕಿದ್ದ ಅವಶ್ಯಕತೆ ಇತ್ತು. ಆದರೆ ಇಂದು ಬೆಳ್ತಂಗಡಿಯ ಸಂತೆಕಟ್ಟೆ ಚಿನ್ನದ ಕಟ್ಟೆಯಾಗಿ ಬದಲಾಗಿದೆ. ಇದಕ್ಕೆ ಪಾರಸ್ ಪೃಥ್ವಿ ಜುವೆಲ್ಸ್ ಕಾರಣವಾಗಿದೆ ಎಂದು ಸಂಸ್ಥೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಾವೆಲ್ಲ ಹಿಂದೆ ಚಿನ್ನ ಎಲ್ಲ ಪಡ್ಕೊಂಡಿದ್ದೀವಿ, ಎಲ್ಲ ಧರಿಸಿಕೊಂಡು ಇದ್ದಾರೆ ತುಂಬಾ ಮಂದಿ. ಅದೆಲ್ಲವೂ ತಾಮ್ರವೇ ನನ್ಗೆ ಗೊತ್ತಿದ್ದ ಪ್ರಕಾರ. ಯಾಕಂದ್ರೆ ಹಳದಿ ಆದದ್ದು ಎಲ್ಲವೂ ಚಿನ್ನ ಅಲ್ಲ ಅಂತ. ಯಾಕೆ ನಾವು ನಮ್ಮ ಕಾರ್ಪ ಇವರೆಲ್ಲ ಅಚ್ಚರಿಗಳನ್ನು ನಂಬಿಕೊಂಡು ಎಲ್ಲರೂ ಅಲ್ಲ ನಾವು ಧರಿಸಿದ್ದೇವೆ. ಬಟ್ ಇವತ್ತು ಅದನ್ನು ದೊಡ್ಡ ದೊಡ್ಡ ಚಿನ್ನದ ಅಂಗಡಿಗೆ ಕೊಂಡು ಹೋದಾಗ ಅದು 15 ಕ್ಯಾರೆಟ್ 14 ಕ್ಯಾರೆಟ್ 13 ಕ್ಯಾರೆಟ್ ಅಂತ ಹೇಳೋದು ತಲೆ ಬಿಸಿ ಆಗುತ್ತೆ. ಯಾಕಂದ್ರೆ ಇಷ್ಟು ದುಡ್ಡು ಕೊಟ್ಟು ಈ ತರ ಆಯ್ತಲ್ಲ ಅಂತ ಹೇಳಿ. ಬಟ್ ಇವತ್ತು ಪೃಥ್ವಿಯಲ್ಲಿ ನಾವು ತಗೊಂಡಂತ ಪ್ರತಿಯೊಂದು ವಜ್ರಗಳಿಗೆ ಕೂಡ ಅವರು ಅವರದೇ ಆದಂತಹ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಕೂಡ ಇಂಟರ್ನ್ಯಾಷನಲ್ ಅಥರೈಸೇಷನ್ ಇರುವಂತಹ ಸರ್ಟಿಫಿಕೇಟ್ ಕೊಟ್ಟು ಯಾವತ್ತೂ ನಾವು ಇಲ್ಲಿ ತಂದ್ರು ಕೂಡ ಅದಕ್ಕೆ ಅದರ 100% ವ್ಯಾಲ್ಯೂ ಕೊಡ್ತಾ ಅಂತ ಹೇಳಿದ್ದಾರೆ. ಬಹುಶಃ ಪೃಥ್ವಿ ಅವರು ವರ್ಷ ಪ್ರತಿ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಜನಮಾಡು ಕಾರ್ಯಕ್ರಮ ಅಲ್ಲ, ಇದು ನಮ್ಗೆ ಒಂದು ಅಗತ್ಯವಾದಂತಹ ಕಾರ್ಯಕ್ರಮ ಅವರೆಲ್ಲ ಹಮ್ಮಿಕೊಂಡಿದ್ದಾರೆ. ನಾವು ಇದನ್ನೆಲ್ಲ ಸದುಪಯೋಗ ಪಡ್ಕೊಳ್ಳುವ ಅಂತ ಹೇಳ್ತಾ ಇದ್ದೀನಿ. ಇದೇ ವೇಳೆ ಮಾತನಾಡಿದ ಕುವೆಟ್ಟು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯೆ ಮಮತಾ ಎಂ ಶೆಟ್ಟಿ ಅವರು, ಸಂಸ್ಥೆಯು ಗ್ರಾಹಕರಿಗೆ ನಗುಮುಖದ ಸೇವೆಯನ್ನು ನೀಡುತ್ತಿದೆ. ಈ ಮೂಲಕ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿರುವ ಚಿನ್ನಾಭರಣ ಮಳಿಗೆಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇತ್ತೀಚಿನ ದಿನಗಳಲ್ಲಿ ಬೆಳ್ತಂಗಡಿಯಲ್ಲಿ ಯಾವ ಅಂಗಡಿಗಳು ಜಾಸ್ತಿ ಆಗ್ತದೆ ಅಂತ ಕೇಳಿದ ಕೂಡಲೇ ಬಂಗಾರದ ಅಂಗಡಿ ಜಾಸ್ತಿ ಆಗ್ತದೆ ಅಂತ ಹೇಳಿ ಒಂದು ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಹೇಳ್ತಾ ಇರ್ತೀವಿ, ಏನು ಎಲ್ಲರೂ ಬೆಳ್ತಂಗಡಿಗೆ ಬಂದು ಬಂಗಾರದ ಅಂಗಡಿ ಓಪನ್ ಮಾಡ್ತಾರೆ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಬಹುಶಃ ನಮ್ಮ ಬೆಳ್ತಂಗಡಿ ತಾಲೂಕು ಬೆಳೆಯುತ್ತಿರೋ ನಗರ ಆದ ಕಾರಣ ಎಲ್ಲರೂ ಬಂದು ಇಲ್ಲಿ ಬೆಳ್ತಂಗಡಿಯಲ್ಲಿ ಚಿನ್ನಾಭರಣಗಳ ಮಳಿಗೆಯನ್ನು ಓಪನ್ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ನಾವು ಪ್ರತಿಯೊಂದು ಇದ್ರೆ ಸಹ ನಾವು ಏನಿದ್ರೆ ಸಹ ಮಂಗಳೂರಿಗೆ ಹೋಗುದು. ಎಲ್ಲರೂ ಸಹ ಮಂಗಳೂರಲ್ಲಿ ಒಳ್ಳೆದು ಆಭರಣಗಳು ಸಿಗ್ತದೆ, ಒಳ್ಳೆಯ ಡಿಸೈನ್ಗಳಿರ್ತದೆ ಅಂತೇಳಿ. ಬಹುಶಃ ನಾವು ಒಂದ್ಸಲ ಬಂದು ಪೃಥ್ವಿ ಜ್ಯುವೆಲ್ಲರ್ಸ್ಗೆ ಬಂದು ನೋಡೋಣ. ಬಹುಶಃ ಮಂಗಳೂರನ್ನು ಮೀರಿಸುವಂತಹ ಆಭರಣಗಳು ಇಲ್ಲಿ ಇದೆ ಅಂತ ಹೇಳಿಕ್ಕೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ನಮ್ಗೇನಂತ ಹೇಳಿದ್ರೆ ಮುಂಚಿನ ಎಲ್ಲರಿಗೆ ಗೊತ್ತಿದ್ದಾಗೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳ್ತೇವೆ ನಾವು. ಏನಿದ್ರೆ ಸಹ ಕುಡ್ಲಾಡ್ತೀವಿ ಮಾರ್ರೆ, ಸೀರೆನ ಕುಡ್ಲಾಡ್ತಿಕೊಂಡು, ಬಂಗಾರ ಕುಡ್ಲಾಡ್ತಿಕೊಂಡು. ಇಲ್ಲ, ಎಲ್ಲಿ ಸಹ ಇಲ್ಲ. ಬೆಳ್ತಂಗಡಿ ಏನು ಮಂಗಳೂರಿಗೆ ಹೊರತಾಗಿಲ್ಲ, ಒಳ್ಳೊಳ್ಳೆ ಆಭರಣಗಳು ಇವೆ ಇಲ್ಲಿ.
ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ನಗರ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷೆ ಮಮತಾ ಶೆಟ್ಟಿ, ಬೆಳ್ತಂಗಡಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಅಮ್ಮಿ ಸೇರಿದಂತೆ ಪಾರಸ್ ಪೃಥ್ವಿ ಮಳಿಗೆಯ ಮುಖ್ಯಸ್ಥರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಜನವರಿ 13ರಿಂದ 31ರವರೆಗೆ ನಡೆಯಲಿರುವ ವಜ್ರ ಹಾಗೂ ರತ್ನಾಭರಣಗಳ ಮಹಾಮೇಳದಲ್ಲಿ ವಜ್ರಂನ ಉತ್ಕೃಷ್ಟ ವಜ್ರಾಭರಣಗಳ ಸಂಗ್ರಹದ ಅನಾವರಣವಿದೆ. ಸಾಂಪ್ರದಾಯಿಕ ಹಾಗೂ ನೂತನ ಶೈಲಿಯ ಆಭರಣಗಳು ಪ್ರದರ್ಶನದಲ್ಲಿ ಲಭ್ಯವಿದೆ. ಜೊತೆಗೆ ವಜ್ರಗಳ ಮೇಲೆ ವಿಶೇಷ ಕೊಡುಗೆಯಾಗಿ 20% ರಿಯಾಯಿತಿಯೂ ಲಭ್ಯವಿದೆ. ಈ ಮೂಲಕ ಬೆಳ್ತಂಗಡಿಯ ಜನತೆಗೆ ಒಂದು ಅತ್ಯಪೂರ್ವ ಕೊಡುಗೆಯನ್ನು ಮಳಿಗೆಯೂ ನೀಡಿದೆ. ಸತೀಶ್, V4 News 24/7 ಬೆಳ್ತಂಗಡಿ.